ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಫ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ಇದರ ಸಾರಥಿ ಬಿಪಿನ್ ರಾವತ್ರವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ. ಸಮಸ್ತ ಭಾರತೀಯರಿಗೆ 2021 ಡಿಸೆಂಬರ್ 8 ಅತ್ಯಂತ ಕರಾಳ ದಿನ. ಶೋಕ ಸಾಗರದಲ್ಲಿ ಮುಳುಗಿರುವ ದೇಶ ಪ್ರೇಮಿಗಳಿಗೆ ಜನರಲ್ ಬಿಪಿನ್ ರಾವತ್ರವರ ದುರಂತ ಅಂತ್ಯ ಬರಸಿಡಿಲಿನಂತೆ ಬಡಿದಿದೆ. ನಮ್ಮ ದೇಶವನ್ನು ರಕ್ಷಣೆ ಮಾಡುತ್ತಿರುವ ಸೇನೆಯ ವೀರ ಯೋಧರು ಅನಿರೀಕ್ಷಿತ ಅಪಘಾತಕ್ಕೆ ತುತ್ತಾಗಿರುವುದು ಅತ್ಯಂತ ಮನನೋಯಿಸುವ ಸುದ್ದಿಯಾಗಿದೆ. ಇಂಡಿಯನ್ ಏರ್ಫೋರ್ಸ್ MI-17 ಹೆಲಿಕಾಪ್ಟರ್ ತಮಿಳುನಾಡಿನ ಕೂನೂರಿನ ಬಳಿ ಅಪಘಾತಕ್ಕೆ ಒಳಗಾಗಿ ಜನರಲ್ ಬಿಪಿನ್ ರಾವತ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಮಧುಲಿಕಾ ರಾವತ್ ಹಾಗೂ 11 ಮಂದಿ ಯೋಧರು ದುರಂತಕ್ಕೆ ಪ್ರಾಣ ತೆತ್ತರು. ಜನರಲ್ ಬಿಪಿನ್ ಲಕ್ಷ್ಮಣ್ ಸಿಂಗ್ ರಾವತ್ 1958 ಮಾರ್ಚ್ 16ನೇ ತಾರೀಕಿನಂದು ಉತ್ತರಾಖಂಡದ ಪೆರಿ ಗರ್ವಾಲ್ ಜಿಲ್ಲೆಯಲ್ಲಿ ಗರ್ವಾಲಿ ರಾಜ್ಪೂತ್ ಕುಟುಂಬದಲ್ಲಿ ಜನಿಸಿದವರು. ಸೇನಾ ಸೇವೆಯ ಕುಟುಂಬದಲ್ಲಿ ಇವರ ತಂದೆ ಲಕ್ಷ್ಮಣ್ ಸಿಂಗ್ ರಾವತ್ ಲೆಫ್ಟಿನೆಂಟ್ ಜನರಲ್ ಆಗಿ ಸೇವೆ ಸಲ್ಲಿಸಿದವರು. ರಾವತ್ರವರ ವಿದ್ಯಾಭ್ಯಾಸ ಕ್ಯಾಂಬ್ರಿಯನ್ ಹಾಲ್ ಸ್ಕೂಲ್ ಡೆಹ್ರಾಡೂನ್, ಸೆಂಟ್ ಎಡ್ವರ್ಡ್ಸ್ ಸ್ಕೂಲ್ ಸಿಮ್ಲಾ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ವಾಸ್ಲಾ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಇಲ್ಲಿ ತಮ್ಮ ವ್ಯಾಸಂಗವನ್ನು ಮುಗಿಸಿದವರು. ತನ್ನ ವ್ಯಾಸಂಗದ ಅವಧಿಯಲ್ಲಿ ಸ್ವಾರ್ಡ್ ಆಫ್ ಆನರ್ ಪ್ರಶಸ್ತಿ ಪಡೆದವರು. ವೆಲ್ಲಿಂಗ್ಟನ್ ಡಿಫೆನ್ಸ್ ಸರ್ವೀಸಸ್ ಸ್ಟಾಫ್ ಕಾಲೇಜಿನಲ್ಲಿ ರಾವತ್ರವರು ಪದವಿ ಪಡೆದರು. ಉನ್ನತ ಶಿಕ್ಷಣ ಯುನೈಟೆಡ್ ಸ್ಟೇಟ್ಸ್ ಆರ್ಮಿ ಕಮಾಂಡ್ ಅಂಡ್ ಜನರಲ್ ಸ್ಟಾಫ್ ಕಾಲೇಜ್ ಖನಾಸ್ನಲ್ಲಿ ಪಡೆದರು. ಯೂನಿವರ್ಸಿಟಿ ಆಫ್ ಮೆಡ್ರಾಸ್ನಲ್ಲಿ MPhil ಡಿಗ್ರಿ ಡಿಫೆನ್ಸ್ ಸ್ಟಡೀಸ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಮತ್ತು ಕಂಪ್ಯೂಟರ್ ಸ್ಟಡೀಸ್ನಲ್ಲಿ ಮತ್ತು 2011ರಲ್ಲಿ ಮೀರತ್ನ CCS ಯೂನಿವರ್ಸಿಟಿ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ರಾವತ್ 16 ಡಿಸೆಂಬರ್ 1978ರಲ್ಲಿ 5ನೇ ಬೆಟಾಲಿಯನ್ 11th ಗೋರ್ಖಾ ರೈಫಲ್ಸ್ಗೆ ನೇಮಕಗೊಂಡರು. ನಂತರ ಬ್ರಿಗೇಡಿಯರ್ ಆಗಿ ಬಡ್ತಿ ಪಡೆದ ರಾವತ್ ಹಂತ ಹಂತವಾಗಿ ಲೆಫ್ಟಿನೆಂಟ್ ಜನರಲ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್, ನಂತರ 2016 ಸೆಪ್ಟೆಂಬರ್ 1ನೇ ತಾರೀಕಿನಂದು ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಹುದ್ದೆಗೆ ಏರಿದರು. 2020 ಜನವರಿಯಿಂದ ಬಿಪಿನ್ ರಾವತ್ರವರು ಫಸ್ಟ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಫ್ ದಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಇಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಂಡರು. ಪರಮ ವಿಶಿಷ್ಟ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್, ಯುದ್ಧ ಸೇವಾ ಮೆಡಲ್, ಉತ್ತಮ್ ಯುದ್ಧ ಸೇವಾ ಮೆಡಲ್, ಸೈನ್ಯ ಸೇವಾ ಮೆಡಲ್, ವಿದೇಶ್ ಸೇವಾ ಮೆಡಲ್, 30 ವರ್ಷದ ಲಾಂಗ್ ಸರ್ವಿಸ್ ಮೆಡಲ್ ಇತ್ಯಾದಿ ಪ್ರಶಸ್ತಿ ಪಡೆದ ಬಿಪಿನ್ ರಾವತ್ ಶತ್ರು ರಾಷ್ಟ್ರಕ್ಕೆ ಸಿಂಹ ಸ್ವಪ್ನವಾಗಿದ್ದರು. ಸಿಂಹ ಗರ್ಜನೆಯಂತೆ ಖಡಕ್ ಎಚ್ಚರಿಕೆಯ ಸಂದೇಶ ನೀಡಿ ಶತ್ರು ರಾಷ್ಟ್ರ ಪದರುಗುಟ್ಟುವಂತೆ ಮಾಡಿರುವ ವೀರ ಸೇನಾನಿ ಸಮಸ್ತ ಭಾರತೀಯರಿಗೆ ಅಪಾರ ನಂಬಿಕೆಯ ರಕ್ಷಕರಾಗಿದ್ದರು. ಭಾರತೀಯ ಸೈನ್ಯವನ್ನು ಯಾರೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಜಗತ್ತಿನ ಯಾವ ಸೈನ್ಯವನ್ನು ಕೂಡ 24 ಗಂಟೆಯಲ್ಲಿ ಸೋಲಿಸಿ ಬರಬಲ್ಲೆವು ಎಂದು ಭಾರತದ ಗಡಿಯುದ್ದಕ್ಕೂ ಸಂಚರಿಸಿ ಯೋಧರಿಗೆ ಸ್ಥೈರ್ಯ ಧೈರ್ಯ ತುಂಬಿರುವ ಮಹಾನ್ ವೀರ ಬಿಪಿನ್ ರಾವತ್ ಮೇರು ಶಕ್ತಿ. ಶತ್ರುಗಳಿಗೆ ಸಿಂಹ ಸ್ವಪ್ನ, ರಾಷ್ಟ್ರಪ್ರೇಮಿಗಳಿಗೆ ಚೈತನ್ಯ ಹಾಗೂ ಸ್ಫೂರ್ತಿಯ ಚಿಲುಮೆ. ದುರಾದೃಷ್ಟವಶಾತ್
ಅತಿ ಕ್ರೂರ ವಿಧಿಯಾಟದಲ್ಲಿ ಸಮಸ್ತ ಭಾರತೀಯರನ್ನು ಶೋಕ ಸಾಗರದಲ್ಲಿರಿಸಿ ವೀರ ಬಿಪಿನ್ ರಾವತ್ ಹಾಗೂ ಧರ್ಮಪತ್ನಿ ಶ್ರೀಮತಿ ಮಧುಲಿಕಾ ರಾವತ್ ಹಾಗೂ ವೀರ ಯೋಧರಿಗೆ ನಮ್ಮ ಭಾವಪೂರ್ವ ವಿದಾಯ, ಗೌರವಪೂರ್ವಕ ಅಂತಿಮ ನಮನಗಳು. ಓಂ ಶಾಂತಿ. ಹೇ ಭಗವಂತ, ಇನ್ನೆಂದಿಗೂ ಇಂಥ ದುರಂತಗಳು ಸಂಭವಿಸದಿರಲಿ ಎಂದು ನಮ್ಮೆಲ್ಲರ ಹೃದಯಪೂರ್ವಕ ಪ್ರಾರ್ಥನೆಗಳು. ಜೈ ಹಿಂದ್.